ತುಳುಪಾತೆರ್ಗ ತುಳು ಒರಿಪಾಗ ದುಬೈ ಇದರ 8ನೇ ವರ್ಷದ ಗೌಜಿ ಗಮ್ಮತ್ ತುಳುನಾಡ ಗೊಬ್ಬುಲದ ಲೇಸ್ ಕಾರ್ಯಕ್ರಮ ದುಬೈಯ ಜಬೀಲ್ ಪಾರ್ಕ್ನಲ್ಲಿ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಅತಿಥಿಗಳನ್ನ ತುಳುನಾಡಿನ ಸಂಪ್ರದಾಯದಂತೆ ಬೆಲ್ಲ ನೀರು ನೀಡುವುದರ ಮೂಲಕ ಸ್ವಾಗತ ಮಾಡಲಾಯಿತು. ದುಬೈಯ ಖ್ಯಾತ ಉದ್ಯಮಿ ತಂಡದ ಗೌರವ ಮಾರ್ಗದರ್ಶಕ ಅಜ್ಮಲ್ ಸಯೀದ್ ಹಾಗೂ ಅಸ್ಮತ್ ಅಜ್ಮಲ್ ದಂಪತಿಗಳು ಕಳಸೆಗೆ ಸೇರಿನಿಂದ ಭತ್ತ ತುಂಬಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ದಕ್ಷಿತ್ ಪ್ರೇಮ್ ಜೀತ್ ರವರನ್ನ ಅಮರ್ ನಂತೂರ್ ಅವರು ಅಡಿಕೆ ಮರದ ಹಾಡಿಯಲ್ಲಿ ಕುಳ್ಳಿರಿಸಿ ಎಳೆಯುವುದರ ಮೂಲಕ ತುಳುನಾಡಿನ ಆಟಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ತುಳುವರನ್ನ ನುಗ, ಬಲ್, ನಾಯರ್, ಅಡ್ಡಪಲೈ ಎಂಬ 4 ತಂಡಗಳಾಗಿ ವಿಂಗಡಿಸಿ ನಂತರ ತುಳುನಾಡಿನ ಕ್ರೀಡೆಗಳಾದ ಕಬಡ್ಡಿ, ಲಗೋರಿ, ಹಗ್ಗ ಜಗ್ಗಾಟ, ಸೈಕಲ್ ಚಕ್ರ ಓಟ, ರಸಪ್ರಶ್ನೆ, ಚಿತ್ರದ ಅಭಿಯಾನದ ಆಟ, ಮಕ್ಕಳಿಗೆ ಕಪ್ಪೆ ಜಿಗಿತ, ಲಿಂಬು ಚಮಚ, ಪುಸ್ತಕದ ಓಟ ಮುಂತಾದ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. 4 ತಂಡಗಳಿಗೆ ನೀಡಿದ ವಿಷಯಗಳಾದ ಬಯಕೆ ಬೊಕ್ಕ, ತೊಟ್ಟಿಲು ಪಾಡಿನ ಕ್ರಮ, ಅಂಗನವಾಡಿ, ಮಾಮಿ ಮರ್ಮಲ್, ಜಾತ್ರೆ ಬೊಕ್ಕ ಕೋರಿದ ಕಟ್ಟ ವಿಷಯದ ಬಗ್ಗೆ ತಂಡದ ಅಭಿನಯ ಎಲ್ಲರ ಮನಸೂರೆಗೊಂಡಿತು. ನೋವೆಲ್ ಅಲ್ಮೇಡಾ ಮತ್ತು ಅಮರ್ ನಂತೂರ್ ಅವರು ಈ ಸ್ಪರ್ಧೆಗಳನ್ನು ನಿರ್ವಹಣೆ ಮಾಡಿದ್ರು. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಮ್ಮಿಕೊಳ್ಳಲಾದ ಕ್ರೀಡೆಗಳನ್ನ ಸುಪ್ರಿಯಾ ಆದರ್ಶ್ ಶೆಟ್ಟಿ ನಿರ್ವಹಿಸಿದ್ರು. 350ಕ್ಕಿಂತಲೂ ಹೆಚ್ಚಿನ ತುಳುವರು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂತೋಷಪಟ್ಟರು. ತದನಂತರ ದುಬೈಯ ಯಕ್ಷಗಾನ ಕಲಾವಿದ, ಸಮಾಜ ಸೇವಕರಾದ ಪ್ರಭಾಕರ್ ಸುವರ್ಣ ಮತ್ತು ಚಿತ್ರಕಲಾ ಕಲಾವಿದೆಯಾದ ಮಮತಾ ಪೂಜಾರಿ ಇವರನ್ನ ಶಾಲು ಹೊದಿಸಿ ಅಪ್ಪ ಭಾಷೆ ತುಳುವ ತುಡರು ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಕ್ರೀಡೆಯಲ್ಲಿ ವಿಶೇಷ ಸಾಧನೆಗೈದಂತಹ ಲಕ್ಷ್ಮೀ ಸರಿಪಳ್ಳ ಇವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಮಧ್ಯಾಹ್ನದ ಊಟಕ್ಕೆ ತುಳುನಾಡಿನ ಖಾದ್ಯಗಳಾದ ಗಂಜಿ, ಮಾವಿನಕಾಯಿಯ ಚಟ್ನಿ, ಕಡಲೆ ಬಲ್ಯಾರ್, ಕಾಯಿಸಿದ ಒಣಮೀನು, ಕಡಲೆಬೇಳೆ ಪಾಯಸವನ್ನ ಬಡಿಸಲಾಯಿತು. ಈ ವೇಳೆ ಊರಿನಿಂದ ತರಿಸಿದಂತಹ ಅಡಿಕೆಯ ಹಾಳಿಯ ಬಟ್ಟಲಿನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ಸಂಜೆ ಗೋಳಿ ಬಜೆ ಮತ್ತು ಚಹಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರಿಗೆ ನೆನಪಿನ ಕಾಣಿಕೆ ನೀಡಿ ಹಾಗೂ ಜಯಗಳಿಸಿದ ತಂಡಗಳಿಗೆ ಪ್ರಶಸ್ತಿ ಪತ್ರ, ಪದಕಗಳನ್ನು ನೀಡಿ ಅಭಿನಂದಿಸಲಾಯಿತು. ತುಳು ಪಾತೆರ್ಗ ತುಳು ಒರಿಪಾಗ ದುಬೈ UAE ಎಂಕ್ಲೆನ 8ನೇ ವರ್ಷದ ತುಳುನಾಡ ಗೊಬ್ಬುಲೆದ ಲೇಸ್ ಕಾರ್ಯಕ್ರಮ ಬಾರಿ ಒಂಜಿ ಗೌಜಿಡ್ ನಡತೊಂದುಂಡು. ಇತ್ತ ಐತಸಲಾದ ನಮ್ಮ ಊರದ ಮನಸ್ಸದ ಅಟ್ಟನೆ ಮಂತದ ಊರೊಡ್ದು ಪಾಲೆದ ಪ್ಲೇಟಿನ ಗಣಪದ ಅಂಚನೆ ಕುಡುಕ ಚಟ್ನಿ, ಕಡ್ಲೆ ಬಲ್ಯಾರು, ಕಾಯಿ ಕುಕ್ಕುದ ತಲ್ಲಿ ಅಂಚನೆ ನುಂಗೆಲೆ ಕೊಲ್ಲತರು ಕಾಯ್ತು ದಿನ ಅಂಚನೆ ಒರ್ಪೆಲರಿತ ಗಂಜಿದ ಅಟ್ಟನೆ ಮಂತದ ದುಬೈದ 300 ಹೆಚ್ಚಿನ ತುಳುವೆರೆ ಈ ಒಂಜಿ ಲೇಸಡೆ ಬಾರಿ ಒಂಜಿ ಹುಮ್ಮಸ್ಸಡೆ ಪಾಲು ಪಡೆಯೊಂದುಲ್ಲೇರೆ. ಅಂಚನೆ ಮೂಲು ಅಟ್ಟನೆ ಮಂತಿನಂಚಿನ ಹಗ್ಗ ಜಗ್ಗಾಟ, ಲಗೋರಿ, ಬಲ್ಲು ವೈಪುನ ಇಂಚಿನ ಮಾತ ಗೊಬ್ಬುಲೆಡ್ಲ ಪಾಲು ಪಡೆಯೊಂದುಲ್ಲೇರೆ. ಅಂಚನೆ ನಮ್ಮ ಮಾತ ತುಳುವೆರ್ಲ ಇತ್ತೆ ವನಸಗೆ ಬಡದೆ ಸಾಲು ಉಂಟು ವನಸಗೆ ಬಾರಿ ಒಂಜಿ ಹೊರ್ಲುಡು ಆ ಒಂದುಂಟು. ತುಳು ಪಾತೆರ್ಗ ತುಳು ಒರಿಪಗ ದುಬೈ UAE ಎಂಗ್ಲೆನ 8ನೇ ವರ್ಷದ ಗೌಜಿ ಗಮ್ಮತ್ ತುಳುನಾಡ ಗೊಬ್ಬುಲೆದ ಲೇಸ್ ಇತ್ತೆ ಮುಗಿಯುನ ಅಕೇರಿದ ಹಂತೋಗ ಬೈದ ಒಂದು ಮಾತ ನಮ್ಮ ಇನಿ 300 ಹೆಚ್ಚಿನ ತುಳುವೆರೆ ಈ ಒಂಜಿ ಲೇಸಡೆ ಬಾರಿ ಕೊರ್ಲುಡು ಪಾಲು ಪಡೆತೇರೆ. ಈ ಒಂಜಿ ಲೇಸಡೆ ಬರ್ತದೆ ಪಾಲು ಪಡೆಯಿನ ಮಾತ ದುಬೈದ ತುಳು ಬಾಂಧವರಿಗೆ ತುಳು ಪಾತೆರ್ಗ ತುಳು ಒರಿಪಗ ಕೂಟದ ಪರವಾದ ಉಡಳದಿಂಜಿ ಸೊಲ್ಮೇಲಿನ ಸಂದ ಒಂದಿಲ್ಲ. ಇದು ನಮ್ಮ ತುಳು ಪಾತೆರ್ಗ ತುಳು ಒರಿಪಗ ಕೂಟ.